ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ವತಿಯಿಂದ 24ನೇ ವರ್ಷದ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ 2025 ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ನೃತ್ಯ ಸ್ಪರ್ಧಾ ವೈಭವ ಕಾರ್ಯಕ್ರಮವು ತೊಕ್ಕೊಟ್ಟು ಅಂಬಿಕಾ ರೋಡಿನ ಗಟ್ಟಿ ಸಮಾಜ ಭವನದಲ್ಲಿ ನಡೆಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ, ಸೂರ್ಯಕಾಂತ್ ಸುವರ್ಣರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ, ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಅಸ್ಪೃಶ್ಯತೆಯಲ್ಲೇ ನಲುಗಿದ್ದ ಬಿಲ್ಲವ ಸಮಾಜವು ಈ ಮಟ್ಟಿಗೆ ಬೆಳೆಯಲು ಬಿಲ್ಲವ ಸಂಘಟನೆಗಳು ಪಟ್ಟಿರುವ ಶ್ರಮವನ್ನು ಅಲ್ಲಗಳೆಯುವಂತಿಲ್ಲ. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಸಹಮತದಿಂದ ಒಟ್ಟಿಗೆ ಕೂರಲು ಸಾಧ್ಯವಿಲ್ಲದಿದ್ದರೆ ಸಂಘಟನೆಯನ್ನು ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದರು. ಒಂದು ಕಾಲದಲ್ಲಿ ಕೈ ಕಟ್ಟಿ ನಡುಬಗ್ಗಿಸಿ ಶ್ರೀಮಂತರ ಮನೆಯ ಹೆಬ್ಬಾಗಿಲನ್ನು ಹೊರಗೆ ನಿಂತು ದನಿ ನಾನು ಒಳಗೆ ಬರಬಹುದು ಅಂತ ಕೇಳ್ತಾ ಇದ್ದ. ಒಳಗಿದ್ದ ಶ್ರೀಮಂತ ಕೆಮ್ಮಿದ ನಂತರ ನಡು ಬಗ್ಗಿಸಿಕೊಂಡು ಒಳಗೆ ಹೋಗ್ತಾ ಇದ್ದ. ಅಂಥ ಬಿಲ್ಲವ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಮಂತ್ರಿಯಾಗಿ ಕೋಟ್ಯಾಂತರ ರೂಪಾಯಿ ಬಡವರಿಗೆ ಹಂಚ್ತಾ ಇರುವಂಥ ಕಾಲಘಟ್ಟದಲ್ಲಿ ಬಿಲ್ಲವ ಸಮಾಜ ಬೆಳೆದಿದೆ ಅಂತ ಹೇಳುವಾಗ ಜನಾರ್ದನ್ ಪೂಜಾರಿ ಅವರು ಕೇಂದ್ರ ಆರ್ಥಿಕ ಮಂತ್ರಿಯಾಗಿದ್ದರು. ಅಂದರೆ ಒಂದು ಕಾಲದಲ್ಲಿ ಕಷ್ಟಗಳು, ಪರಂಪರೆಗಳು, ಅಸ್ಪೃಶ್ಯತೆಗಳು ತಾಂಡವಾಡುತ್ತಿರುವಂಥ ಒಂದು ನಮ್ಮ ಸಮಾಜ ಇವತ್ತು ಈ ಮೆಟ್ಟಲಕ್ಕೆ ಬರೀಲಿಕ್ಕೆ ಸಂಘಟನೆ ಕೂಡ ಕಾರಣ ಅನ್ನೋದನ್ನು ನಾವ್ಯಾರು ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಎರಡು ರೀತಿಯ ವ್ಯವಸ್ಥೆಗಳಿದೆ ನಮ್ಮಲ್ಲಿ. ಅನೇಕ ಜನ ಸ್ವಂತ ಶ್ರಮದಿಂದ ಹಣ ಮಾಡಿದಂಥ ವ್ಯಕ್ತಿಗಳು ಇದ್ದಾರೆ. ಅದೇ ಸಂದರ್ಭದಲ್ಲಿ ತಲೆಯೊಂದು ಸೂರಿಲ್ಲದೆ ತುತ್ತ ಅನ್ನಕ್ಕೋಸ್ಕರ ಬಡಿದಾಡುವಂಥವರೆಗೂ ನಮ್ಮಲ್ಲಿದೆ. ನಾವು ಮಾಡಬೇಕಾದ ಮುಖ್ಯವಾದ ಕೆಲಸಗಳೇನೆಂದರೆ, ಸ್ವಲ್ಪ ಶಕ್ತಿ ಇದ್ದವರು ನಮಗಿಂತ ಕಡಿಮೆ ಶಕ್ತಿ ಇದ್ದವ್ರನ್ನ ಕೈ ಹಿಡಿದು ಮೇಲೊತ್ತುವಂಥ ಕೆಲಸಗಳಾಗಬೇಕು. ಮೂಲ ಬೈದಿನ ಮಾತ ಗಣ್ಯರು ಬರೋಡು, ಮಗ ವೇದಿಕೆ ರೀತಿಯ ಗಣ್ಯರು ಬರೋಡು, ಜೋಗುಲ ಗುಂಜಿ ಸಹಾಯ ಮಲ್ಪುನ ಡೊನೇಷನ್ ಕೆತ್ತೊಂದಾಗ ಮಾತಾಡೋಲ್ಲ ಕೇಂದ್ರ ಕೆಲವು ಜನ ಕೊರಂತೆ ಕೊಳ್ಳುವೇರು ಬೊಕ್ಕಲ ನಮ್ಮ ಇಂಚ ಎದುರು ಬಂಡಪ್ಪ ಅಕಲಿಗೆ ಇಂಚ ಸಹಾಯ ಮಲ್ಪ ಒಂದು ಜೋಗುಲೆಗೆ ಅರ್ಥ ಅವರು ಖಾಲಿ ಸಹಾಯ ಪದ ಪೋದು ಇಲ್ಲ ಕುಲ್ಲುನತ್ ನಮ್ಮ ಒಂಜಿ ಸಂಗೋಡ್ದು ಸಹಾಯ ಪದ ಪೋಂಡ ಆ ದಿನ ನಿರ್ಧಾರ ಮಲ್ಪೋಡು ಹಿಂಗೆ ದಿನ ಹಿಂಗೆ ಬೇರೆ ತಗೊಂಡು ಆ ಫಸ್ಟ್ ಸಂಬಳದ 10% ಅವರು ಸಂಘಕ್ಕೆ ಬಿರಾಗೊಡ್ಬೇಕು ಅಂತ ಹಾಕೊಂಡು ಕೇಂದ್ರ ಮಲ್ಕೊಡ್ಬೋದು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ, ನೂರಾರು ಬ್ಯಾಂಕ್ ಶಾಖೆಗಳನ್ನು ತೆರೆದು ಸಾವಿರಾರು ಮಂದಿಗೆ ಅನ್ನ ನೀಡುತ್ತಿರುವ ಸೂರ್ಯಕಾಂತ್ ಸುವರ್ಣ ಅವರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿರುವುದು ಅರ್ಥಪೂರ್ಣ ಎಂದು ಹೇಳಿದರು. ಸಮಾಜಕ್ಕೆ ಬಾರಿ ಇಲಾಖೆ ಕೆಲಸ ಮಾಡುವಾಗ ಭಾರಿ ಸ್ಟ್ರಿಕ್ಟ್ ಆಫೀಸರ್, ಭಾರಿ ಪಾರದರ್ಶಕವಾದ ವೈದ್ಯದಾನ ಕೇಂದ್ರ ಪತ್ತೊಂದಿದ್ದೇವೆ. ಭಾರಿ ಎಡ್ಡಂದಿನ ಬಗ್ಗೆ ಪಾತ್ರನಾಗೆ ಗೊತ್ತಾಗ ನಮ್ಮ ಸಮುದಾಯದ ಭಾರಿ ಎಡ್ಡ ರೀತಿಯ ಸಮಾಜದ ಮಾತರೆಗಳ ಎಡ್ಡ ಕೆಲಸ ಮಾಡ್ಲಿಕ್ಕೆ ಊರಗಳ ಬೆನ್ನೆಲುಬಾದಂತ ಕೆಲಸ ಮಾಡ್ಕೊಂಡಿದ್ದೇವೆ. ಮಾತರೆಗಳ ಸಹಕಾರ ಮಾಡ್ಕೊಂಡಿದ್ದ ಅಬಕಾರಿ ಇಲಾಖೆಯ DOS ಪಾತ್ರ ಹೊನ್ನಾಗ ಅಪಘಾತ ಆದಿದ್ದಾರೆ. ಮಸ್ತ್ ಖುಷಿಯಾಣ ದಯಗೊಂಡ ಇನಿ ಮಾತರೆಗಳ IAS IPS ಪೂರ ಮಲ್ಪರೆ ಆವಂದಿಜ್ಜಿ ಅಣ್ಣ IAS IPS ಈ ಜಿಲ್ಲೆಯ ಕಮ್ಮಿ ಆಗಿತ್ತಂದಲ್ಲ ನಿಖಲು ಇಂಚಿತ್ತಿನ ಒಂದು ಉದ್ಯೋಗದ ನಿಮಿತ್ತ ಬೇರೆ ಬೇರೆ ರೀತಿಯ ಉಪ್ಪುನ ಇಡೀ ಸಮುದಾಯ ಮತ್ತು ಬೇರೆ ಬೇರೆ ರೀತಿಯ ಖುಷಿಯಾಗುವ ದಯಗೊಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದ ಮುಕ್ತೇಸರರಾದ ಜಗದೀಪ್ ಡಿ ಸುವರ್ಣ, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇಬಿ ಕುಂದರ್, ಅಬಕಾರಿ ಇಲಾಖೆಯ ಮಂಗಳೂರು ಉಪವಿಭಾಗ 1ರ DYSP ಗಾಯತ್ರಿ ಸುವರ್ಣ, ಮಂಗಳೂರಿನ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ನ ಮಾಲಕರಾದ ಪ್ರವೀಣ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.